ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದರ ಬಂಟ್ವಾಳ ವಲಯದ 2019-20 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬೇಸಿರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ಕುಮಾರಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ವಿಕೇಶ್ ಬಂಟ್ವಾಳ, ಕೋಶಾಧಿಕಾರಿಯಾಗಿ ವಿಕ್ರಮ್ ಪರಂಗಿಪೇಟೆ ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮವನ್ನು ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ಸಂಘಟನೆಯನ್ನ ಬಲಪಡಿಸಬೇಕು ಎಂದರು. ಆದರೆ ಈ ಫೋಟೋಗ್ರಾಫರ್ಸ್ ಮಾತ್ರ ಒಂದು ಹಾಬಿಯಾಗಿ ಅದನ್ನು ಸ್ವೀಕರಿಸಿ ಆ ಹಾಬಿ ಮುಖಾಂತರ ಅದನ್ನು ತನ್ನ ಪ್ರೊಫೆಷನ್ ಆಗಿ ಸ್ವೀಕರಿಸಿದವರು ಹೆಚ್ಚು ಅಂತ ನನ್ನ ಅನಿಸಿಕೆ. ಅದರಿಂದ ಹೆಚ್ಚಿನವರು ತಮ್ಮ ಈ ಕೆಲಸದಲ್ಲಿ ಬಹಳಷ್ಟು ಅದನ್ನ ತೊಡಗಿಸಿಕೊಳ್ತಾರೆ. ಈ ಪ್ರೊಫೆಷನ್ ಅಲ್ಲಿ ತಮ್ಮ ಹೆಚ್ಚು ಪ್ರೀತಿ ಮಾಡಿ ಆ ಪ್ರೊಫೆಷನ್ಗೆ ಬಂದವರು ಹೆಚ್ಚು ಯೋಗಿ ಫೋಟೋಗ್ರಾಫರ್ಸ್ ಅಂತ ನನ್ನ ಅನಿಸಿಕೆ. ಒಂದು ಕಾಲದಲ್ಲಿ ಯಾವುದೇ ಒಂದು ಫೋಟೋ ತೆಗಿಬೇಕು ಅಂತಂದ್ರೆ ಫೋಟೋಗ್ರಾಫರ್ಸ್ ಬೇಕು. ಈಗ ಬಹಳಷ್ಟು ಮೊಬೈಲ್ ಅಲ್ಲಿ ಸೆಲ್ಫಿಯಲ್ಲಿ ತಗೊಂಡು ಹೋಗ್ತಾರೆ. ಆದ್ರೂ ಈ ಒಂದು ಪ್ರೊಫೆಷನ್ಗೆ ಎಷ್ಟು ತಗೊಂಡ್ರು ನಮ್ದು ಫಂಕ್ಷನ್ಗೆ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ನಮ್ಗೆ ಇವತ್ತು ಬೇಕೇ ಬೇಕು ಅಂತ ಒಂದು ಇದಿದೆ. ಈ ಒಂದು ಮುಖ್ಯ ಅತಿಥಿಯಾಗಿದ್ದ ಹಿರಿಯ ಮಾಧ್ಯಮ ಛಾಯಾಗ್ರಾಹಕ ರವಿ ಪೊಸವಣಿಗೆ ಮಾತನಾಡಿ, ಸಂಘಟನೆ ಸಂತೋಷವನ್ನ ಹಂಚುವ ಜಾಗ. ಛಾಯಾಗ್ರಾಹಕರೆಲ್ಲರೂ ಒಟ್ಟಾದರೆ ಸಂಘಟನೆಗಳ ಮೂಲಕ ಸಮಸ್ಯೆಗಳನ್ನು ಒಟ್ಟಾಗಿ ಪರಿಹರಿಸಲು ಸಾಧ್ಯವಿದೆ ಎಂದರು. ನಮ್ಮಲ್ಲಿ ಏನಿದೆ ಅದನ್ನ ಅಭಿವ್ಯಕ್ತಿಗೊಳಿಸುವವರು. ಚೈನೀಸ್ ನಲ್ಲಿ ಒಂದು ಗಾದೆ ಇದೆ, ನಾನು ಅದನ್ನ ಕನ್ನಡದಲ್ಲಿ ಹೇಳ್ತೇನೆ, ಯಾಕಂದ್ರೆ ಚೈನೀಸ್ ನಲ್ಲಿ ಹೇಗೆ ಹೇಳೋದು ಅಂತ ನನಗೂ ಗೊತ್ತಿಲ್ಲ. ಎ ಫೋಟೋಗ್ರಾಫ್ ಇಸ್ ವರ್ತ್ ಮೋರ್ ದೆನ್ 1000 ವರ್ಡ್ಸ್ ಅಂತ. ಒಂದು ಛಾಯಾಚಿತ್ರ 1000 ಶಬ್ದಕ್ಕಿಂತಲೂ ಹೆಚ್ಚಾಗಿ ಅದು ಅಭಿವ್ಯಕ್ತಗೊಳಿಸ್ತದೆ. 1000 ಶಬ್ದಗಳಲ್ಲಿ ಹೇಳುವುದಾದ್ರೆ ಒಂದು ಛಾಯಾಚಿತ್ರವನ್ನು ನೋಡಿದರೆ ಅದಕ್ಕೆ ಭಾಷೆ ಇಲ್ಲ. ನೂತನ ಅಧ್ಯಕ್ಷ ವಿ ಕುಮಾರಸ್ವಾಮಿ ಅವರು ಎಲ್ಲಾ ಸದಸ್ಯರ ಸಹಕಾರ ಕೋರಿದರು. ಹಾಗೆ ನಾನು ಇದರಲ್ಲಿ ಬಹಳ ಸಂತೋಷಗೊಂಡಿದ್ದೇನೆ. ಫೋಟೋಗ್ರಾಫಿ 86ರಲ್ಲಿ ನಾನು ಸ್ಟುಡಿಯೋ ಹಾಕಿ ಈವರೆಗೆ ನನಗೆ ಫೋಟೋಗ್ರಾಫಿ ತುಂಬ ತೃಪ್ತಿ ಇದೆ, ನನಗೆ ಬಹಳ ಖುಷಿ ಕೊಟ್ಟಿದೆ. ಮತ್ತು ನಾನು ವಿಡಿಯೋಗ್ರಾಫಿಗೆ ಹೋಗುವಾಗ ಎಲ್ಲರೂ ಅವರವರ ಇದರಲ್ಲಿ ಸ್ಟೈಲಲ್ಲಿ ಹೋಗ್ತಾರೆ. ನಾನು ಹೋಗುವಾಗ ನನ್ನ ಕಾರಲ್ಲಿ 8 ಸ್ಟ್ಯಾಂಡ್ ಮಿನಿಮಮ್ ತಗೊಂಡು ಹೋಗ್ತೇನೆ, 10 ತಗೊಂಡು ಹೋಗ್ತೇನೆ. ಅಂದರೆ 4 ಸ್ಟೇಜಲ್ಲಿ ಹಾಕ್ತೇನೆ. 2 ಮದುಮಗಳ ರೂಮಿಗೆ ಒಂದೊಂದು ಹಾಕ್ತೇನೆ, ಮತ್ತು ಊಟಕ್ಕೆ ಎಲ್ಲ ಹಾಗೆ ಯಾರಿಗೂ ತೊಂದರೆ ಆಗಲ್ಲ. ಎಸ್ಕೆಪಿಎ ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಶೆಟ್ಟಿಗಾರ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾನಿಧಿ ಹಾಗೂ ಆರೋಗ್ಯ ನಿಧಿಯನ್ನ ಫಲಾನುಭವಿಗಳಿಗೆ ಶಾಸಕ ರಾಜೇಶ್ ನಾಯ್ಕ ಅವರು ಹಸ್ತಾಂತರಿಸಿದರು. ಮುತ್ತುಕಂದ ಸ್ಪರ್ಧೆಯಲ್ಲಿ ವಿಜೇತರಾದ ಪುಟಾಣಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು. ಛಾಯಾಗ್ರಾಹಕರನ್ನ ಅಭಿನಂದಿಸಲಾಯಿತು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ವಾಸುದೇವರಾವ್, ಬಂಟ್ವಾಳ ವಲಯದ ನಿರ್ಗಮನ ಅಧ್ಯಕ್ಷ ಹರೀಶ್ ಮಾಣಿ ಅವರನ್ನ ಗೌರವಿಸಲಾಯಿತು. ವೇದಿಕೆಯಲ್ಲಿ ವಿಟ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಪೆಲತಡ್ಕ, ಯುಎಸ್ಎಯ ಮಾಲತಿ ಸರ್ಪಂಗಳ, ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ವಾಸುದೇವರಾವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅಡ್ಯಾರ್, ಜಿಲ್ಲಾ ಕೋಶಾಧಿಕಾರಿ ಆನಂದ್ ಎನ್, ಬಂಟ್ವಾಳ ವಲಯದ ಗೌರವಾಧ್ಯಕ್ಷರಾದ ಸುಕುಮಾರ್ ಬಂಟ್ವಾಳ, ನಿರ್ಗಮನ ರೋಷನ್ ಕರ್ಲಡ್ಕ, ಕೋಶಾಧಿಕಾರಿ ಬಾಲಕೃಷ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಾಲತಿ ಸರ್ಪಂಗಳ ಅದೃಷ್ಟ ಚೀಟಿ ವಿಜೇತರನ್ನ ಆಯ್ಕೆ ಮಾಡಿದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್ 24/7 ಬಂಟ್ವಾಳ.